हो बंधु सखा तुम्ही हो माता पिता तुम्ही हो बंधु सखा तुम्ही हो जो खिल सके ना वो फूल हम है तुम्हारे चरणों की धूल हम है जो खिल सके ना वो फूल हम है तुम्हारे चरणों की धूल हम है दया की दृष्टि सदा ही रखना तुम्ही हो बंधु सखा तुम्ही हो माता पिता तुम्ही हो बंधु सखा तुम्ही हो माता पिता तुम्ही हो बंधु सखा तुम्ही हो ವಿವೇಕ ಯೋಜನೆಯ ಕೊಠಡಿಗಳ 4 ಕೊಠಡಿಗಳ ಉದ್ಘಾಟನಾ ಸಮಾರಂಭ ಇವತ್ತು ಜರುಗ್ತಾ ಇದೆ. ಈ ಕೊಠಡಿಗಳಿಗೆ ಶಿಫಾರಸು ಮಾಡಿರುವಂತಹ ಕರ್ನಾಟಕ ವಿಧಾನಸಭಾದ ಸಭಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಗೌರವಾನ್ವಿತ ಯುಟಿ ಖಾದರ್ ಇವರು ಇವತ್ತಿನ ನಮ್ಮ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಂದನೆಗಳು, ಅಭಿನಂದನೆಗಳು. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯಾ ಗ್ರಾಮದ ಬೆಲ್ರಿಂಗಲ್ಲಿ ನೂತನವಾದ ಕೊಠಡಿಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ಅಧ್ಯಕ್ಷರಾಗಿ ವಹಿಸಿದಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಮಾಲಿನಿ ಪೂಜಾರಿ ಅವರೇ, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಅಂತ ಫಯಾಜ್ ಅವರೇ, ಮಾಜಿ ಜಿಲ್ಲಾ ಫಾರೂಕ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಂತ NS ಕರೀಂ ಅವರೇ, ಮಾಜಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಮಸರಾತ್ ಕಿನ್ಯರ್ ಅವರೇ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಂತ KDP ಸದಸ್ಯರಾಗಿರುವಂತ ಅಮಿತ್ ಕಿನ್ಯರ್ ಅವರೇ, ಈ ಊರಿನ ಅತ್ಯಂತ ಗೌರವಿತ ಹಿರಿಯರಾದಂತಹ ಸುಲೈಮಾನ್ ಮೀಂಪ್ರೀರ್ ಅವರೇ, ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಂತ ಅಲ್ಲ ನಮ್ಮ ಜುಮಾ ಮಸೀದಿಯ ಅಧ್ಯಕ್ಷ ಅಂತ ಇಸ್ಮಾಯಿಲ್ ಅಕ್ಕನ್ ಅವರೇ, ನಮ್ಮ ಅತ್ಯಂತ ಗೌರವಿತರು ಈ ಶಾಲೆಯ ವಿಶೇಷ ಕಾರ್ಯವಹಿಸಿದಂತ ಅಫ್ಸಲ್ ಅಕ್ಕನ್ ಅವರೇ, ಶಾಲಾ ಸಮಿತಿಯ ಅಧ್ಯಕ್ಷರಾಗಿರೋ ಸನ್ಮಿತ್ರ ಅಂತ ಸಿದ್ದಿಕ್ ಅವರೇ, ಸೋಷಲ್ ಲೇಬರ್ಸ್ ಅಧ್ಯಕ್ಷ ಅಂತ ಫಯಾಜ್ ಅವರೇ, ನಮ್ಮ ವೇದಿಕೆ ಮುಸಾಲಿರ್ ಅವರೇ, ನಮ್ಮ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಈಗ ಉಪಸ್ಥಿತಿ ಉಸ್ತುವಾರಿ ಮೊಹಮ್ಮದ್ ಅಕ್ಕನ್ ಅವರೇ, ನಮ್ಮ ಗ್ರಾಮ ಪಂಚಾಯತಿಯ ಸನ್ಮಿತ್ರ ಉಪಾಧ್ಯಕ್ಷರಾಗಿರುವಂತ ಫಾರೂಕ್ ಅವರೇ, ನಮ್ಮ ಇಲಾಖೆ ಅಧಿಕಾರಿ ಅಂತ ಪ್ರಶಾಂತ್ ಅವರೇ, ನಮ್ಮ PD ತುಳಸಿರ್ ಅವರೇ, ಮೊಹಮ್ಮದ್ ಅಕ್ಕನ್ ಅವರೇ, ಅದೇ ನಮ್ಮ ಹಿರಿಯರಾಗಿರುವಂತ ಅಬ್ಬಾಸ್ ಅವರೇ, ಅಮೀದ್ ಅಕ್ಕನ್ ಅವರೇ, ಇನ್ನೊಂದು ಇಬ್ರಾಹಿಂ ಎಲ್ಲ ನಮ್ಮ ಸನ್ಮಿತ್ರರು ಹಾಗೂ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕ ಅಂತ ಶುಭ ಮೇಡಮ್ MK ಬಾವಕ್ಕನ್ ಅವರೇ, ಮುಂದಿರುವ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಇಲ್ಲಿಯ ಚಿತ್ರಣ ಹೇಗಿತ್ತು ಹೇಗಿದೆ ಅಂತ ಹೇಳಿ ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಕಳೆದ 8 ತಿಂಗಳ ಹಿಂದೆ ಇಲ್ಲಿ ಒಂದು ಸೈಡ್ ಅಲ್ಲೇ ಬಿಲ್ಡಿಂಗ್ ಕೆಳಗೆ ಬಿದ್ದು, ಮುಂಚೆ ಏನಿತ್ತು ಇಲ್ಲಿ ಬರಬೇಕು, ಇಷ್ಟ ಎತ್ತರ ಎತ್ತಬೇಕು, ಓಲ್ಡ್ ಬಿಲ್ಡಿಂಗಿಗೆ ಬರುವಂತ ವಿಚಾರ ಇತ್ತು. ಬಹುಶಃ 8 ತಿಂಗಳಲ್ಲಿ ಆ ರೀತಿ ಇದ್ದಂತ ಶಾಲೆ ಈ ರೀತಿ ಆಗ್ಬೇಕಾದ್ರೆ ಅದು ನೀವು ಕೊಟ್ಟ ಮತದ ಮೌಲ್ಯ ವ್ಯಾಲ್ಯೂ ಇಲ್ಲಿ ಕಾಣ್ತದೆ ಅಂತ ನೀವು ಕೊಟ್ಟಂತ ಮತ ಎಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಅದು ಯುಟಿಕಾದ ಜೊತೆ ಹೋಗಿದೆ ಅಂತಲ್ಲ, ನೀವು ಕೊಟ್ಟ ಮತ ಇಲ್ಲಿ ಕಾಣ್ತದೆ, ಈ ಶಾಲೆಯಲ್ಲಿ ನಿಮ್ಗೆ ಸಿಗ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂತ ಇದರ ಮಹತ್ವ. ಆದ ಕಾರಣ ನೀವು ಕೊಟ್ಟಂತ ಅಧಿಕಾರ ಮುಖಾಂತರ ಇದನ್ನು ನನಗೆ ಇವತ್ತು ಮಾಡಿಸ್ಲಿಕ್ಕೆ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಇಡೀ ಬಹುಶಃ ಅಲ್ಲಿ ಮಾದರಿಯಾಗಿಕೊಂಡು 75% ಅತ್ಯುತ್ತಮವಾಗಿ ಆಗಿದೆ. ಇನ್ನೂ ಕೂಡ ಅಂಗನವಾಡಿ ಕ್ಲಾಸ್ ರೂಮ್, ಒಂದು ಕಾಂಪೌಂಡ್ ವಾಲ್ ಮತ್ತು ಇಲ್ಲಿ ಒಂದು ಶೀಟ್ ಯಾಕೆ ಸುಮ್ಮನೆ ಮಕ್ಕಳಿಗೆ ಇದಕ್ಕೆ ಶೀಟ್ ಆಗಿದ್ರೆ ಚಂದ ಕಾರ್ಯಕ್ರಮ ಆಗ್ತದೆ ಇಲ್ಲಿ ಇದರಲ್ಲಿ. ಹಾಗಾಗಿ ಕೂಡ ಹಂತ ಹಂತವಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಬರುವಂತ ವಿಚಾರ ನಾವು ಇವತ್ತು ಮಾಡುವ. ಆದ ಕಾರಣ ನಾನು ಯಾಕೆ ಹೇಳ್ತಂತ ಹೇಳಿದ್ರೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವು ಅತ್ಯಂತ ಮಹತ್ವ ಕೊಡದ ಕೆಲಸ ನಾವು ಇವತ್ತು ಮಾಡ್ತೇವೆ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ನೀವು ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತೆಲ್ಲ ಕಷ್ಟ ದೂರ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯುತ್ತಮವಾದ ಶಿಕ್ಷಣ ಪಡಿ. ನಿಮ್ಗೆ ಸರ್ಕಾರ, ಶಾಸಕರು, MLA, ಮಂತ್ರಿಗಳು ಒಂದು ಕುಟುಂಬದ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆ ಇರ್ಬೋದು, ಮನೆಯಲ್ಲಿ ಬಹಳ ಸಮಸ್ಯೆ ಇರ್ಬೋದು. ನಿಮ್ಮ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಶಕ್ತಿ ಇದೆ. 10-15 ವರ್ಷ ಚೆನ್ನಾಗಿ ಕಲಿಸಿ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡೋದ ಕೆಲಸ ಮಾಡ್ತಾರೆ ಅಂತೇಳಿ ನಮ್ಗೆ ಒಂದು ಇತಿಹಾಸ ತೋರಿಸಿ ಕೊಟ್ಟಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಮುಖ್ಯ ಶಿಕ್ಷಕರು ಮುಂದೆ ಶಿಕ್ಷಣ ಕೊಡ್ತಾರೆ. ಉತ್ತಮವಾದ ಶಿಕ್ಷಣ ಜೊತೆಯಲ್ಲಿ ಉತ್ತಮವಾದ ಸಂಸ್ಕೃತಿ, ಪರಂಪರೆ, ವ್ಯಕ್ತಿ ವಿಶ್ವಾಸ, ಸೋದರತೆ, ಕಿನ್ಯಾ ಗ್ರಾಮದ ಇತಿಹಾಸ ಏನಿದೆ, ಎಲ್ಲಾ ಜಾತಿ, ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವಂತ ವ್ಯಕ್ತಿತ್ವ ಹಿಂದಿಂದಲೇ ಯಾವ್ದು ಕೂಡ ಬಂದಿದೆ, ಪರಂಪರೆ, ಸಂಸ್ಕೃತಿ, ಅದನ್ನು ಇವತ್ತು ಮಕ್ಕಳಿಗೆ ಈಗಲೇ ಹೇಳಿಕೊಂಡು ಪ್ರೀತಿಯ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಿಕೊಂಡು ಅವನು ದೊಡ್ಡವರಾಗಿ ಬಂದಂತ ಸಂದರ್ಭದಲ್ಲಿ ಅವನು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಅವನು ಸರ್ವರಿಗೂ ಕೂಡ ಪ್ರೀತಿಗೆ ಪಾತ್ರದ ವ್ಯಕ್ತಿತ್ವ ಬರುವಂತ ವ್ಯವಸ್ಥೆ ಮಾಡಿಸುವುದೇ ತಂದೆ ತಾಯಂದಿರ ಅತ್ಯಂತ ದೊಡ್ಡ ಜವಾಬ್ದಾರಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನಿಮ್ಮ ಕನಸು ಮತ್ತು ನಿಮ್ಮ ಮಕ್ಕಳ ಕನಸು ನನಸಾಗಬೇಕಾದ್ರೆ ಅದಕ್ಕೆ ಜಾಸ್ತಿ ಕಷ್ಟ ಇಲ್ಲ. ಈ ಕನಸು ಮತ್ತು ನನಸು ಇದರ ಮಧ್ಯೆ ಪ್ರಯತ್ನ ಮಾತ್ರ ಇರುವಂತದ್ದು. ಸ್ವಲ್ಪ ಮಟ್ಟಿನ ಪ್ರಯತ್ನ ನಿಮ್ಮೆಲ್ಲರಿಂದ ಆಗಲಿ. ಈ ಮುಖ್ಯ ಶಿಕ್ಷಕರಿಗೆ ಸಂಪೂರ್ಣವಾದ ಸಹಕಾರ ಕೊಡಿ. ನಿಮ್ಮ ಮಕ್ಕಳ ಬಗ್ಗೆ ಹಾಗೆ ವಿಚಾರ ಕೊಡಿ. ಅವರ ದಿನದೊಳಗೂ 10-15 ವರ್ಷಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ಎಲ್ಲಿ ಹೋಗಿ ನಿಲ್ತಾರೆ, ಎಷ್ಟು ದೊಡ್ಡ ಜನ ಆಗ್ತಾರೆ ಅಂತ ಹೇಳಿ ಯಾರನ್ನ ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯ ಕನಸನ್ನ ಕಾಣ್ಬೇಕು. ನೀವು ದೊಡ್ಡ ಮಕ್ಕಳು ಆಗ್ಬೇಕಂದ್ರೆ ಎಲ್ಲಾ ವ್ಯವಸ್ಥೆಯನ್ನು ಗ್ರಾಮಸ್ಥರು, ಯಾಕಂದ್ರೆ ಈ ಶಾಲೆಯ ಬಗ್ಗೆ ಎಲ್ಲರಿಗೂ ವಿಶೇಷವಾದ ಆಸಕ್ತಿ. ಏನು ಒಂದು ಓಡೋದ್ರು ಕೂಡ ನಮ್ಮ ಶಾಲೆ ಸೋರ್ತದ ಅಂತ ಹೇಳಿ ಸಮಸ್ಯೆ ಇತ್ತು. ಬಿಲ್ಡಿಂಗ್ ಎಲ್ಲ ಯುವಕರ ಮುಂದೆ ನಿಂತು ಎಲ್ಲಾ ರೀತಿಯ ಸಹಕಾರ ಮಾಡಿದ ಅವಕಾಶ ಕೂಡ ಆಗಿದೆ, ನಾವು ಕೂಡ ನೋಡಿದ್ದೇವೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ನಾನು ಇವತ್ತು ಅಭಿನಂದಿಸಿಕೊಂಡು ನಾಳೆಯಿಂದ ಮತ್ತೆ ಅಧಿವೇಶನ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸಮಯ ಇಲ್ಲ, ಆದ್ರೂ ಕೂಡ ಬೇಗ ಹೋಗಿ ಅಂತ ಹೇಳಿ ಬಹುಶಃ ಇವತ್ತು ಕೋರಿಕೆ ಮೇಲೆ ಅಲ್ಲಿ ಬರುವಂತ ವಿಚಾರ ಆಗಿದೆ. ಏನೆಲ್ಲ ಸಣ್ಣ ಪುಟ್ಟಿದೆ ಅದನ್ನೆಲ್ಲ ಬದಲು ಮಾಡಿದ ರೂಪರೇಷೆ ಹಾಕಿಕೊಳ್ಳಿ. ಮುಂದಿನ ಅನುದಾನ ಬಂದಂತ ಸಂದರ್ಭದಲ್ಲಿ ಇದು ನಾವು ಅನುಷ್ಠಾನ ಮಾಡಿದ ಕೆಲಸ ಖಂಡಿತವಾಗಿ ನಾವು ಮಾಡುವ. ಮುಖ್ಯ ಶಿಕ್ಷಕರಿದ್ದೀರಿ, ನೀವು ಕೂಡ ಇಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಆಗಬೇಕು, ಕನಿಷ್ಠ ಉತ್ತಮ ರೀತಿ ಮಾಡ್ಲಿಕ್ಕೆ ಆ ಒಂದು ಸಲಹೆ ಸೂಚನೆ ಕೂಡ ನಮ್ಮ ಊರವರ ಗ್ರಾಮ ಪಂಚಾಯತ್ ಕೊಡಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇದೊಂದು ಇಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಪಡೆಯುವಂತಾಗಲಿ. ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ ಒಂದು ಹೈಸ್ಕೂಲ್ ತರುವಂತ ಕನಸು ಕೂಡ ಇದೆ, ಎಲ್ಲಿಯೂ ಕೂಡ ಇನ್ನೂ ಕೂಡ ಕೊಡ್ಲಿಲ್ಲ. ಸೊ ನಮ್ಮ ಕ್ಷೇತ್ರಕ್ಕೆ ಮುಂದಿನ ದಿನ ಎಲ್ಲಿಯಾದ ಹೈಸ್ಕೂಲ್ ಬಂದ್ರೆ ಅದು ಕಿನ್ಯಾ ಗ್ರಾಮಕ್ಕೆ ಬರ್ತದೆ ಅಂತ ಅಷ್ಟಾದ್ರೆ ನಿಮ್ಮೆಲ್ಲರೂ ಕೂಡ ಬಹಳ ಸುಲಭವಾಗಿ ಶಿಕ್ಷಣ ಪಡೆದ ಅವಕಾಶ ಖಂಡಿತವಾಗಿಯೂ ಆಗ್ತದೆ ಅಂತ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಸಾಕು ನಾನು ಬೇಡಿಕೊಂಡು, ನಿಮ್ಮ ಶಾಲೆ ಮಾತ್ರ ಅಲ್ಲ, ನಾನು ಈಗಾಗಲೇ ಹೇಳಿದ್ದೇನೆ, ನನ್ನ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಅದು ನಾನಿರಲಿ, ನನ್ನ ಪರವಾಗಿ ಬಂದವರಿರಲಿ, ನಿಮ್ಮ ಮನೆಗೆ ಬಂದು ಯಾವುದೆಲ್ಲ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಕೊಡ್ತಾ ಅಂತ ಹೇಳಿದಾರ ಆ ಕೊಟ್ಟ ಮಾತನ್ನು 100ಕ್ಕೂ 100 ಅದನ್ನು ಈಡೇರಿಸಿ ಎಲ್ಲಾ ಕೆಲಸ ಕೂಡ ಮಾಡಿ ಕೊಡ್ತಾರೆ ಅಂತ ಕೂಡ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಆ ವಿಶೇಷ ಆಶೀರ್ವಾದ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ, ಬರೇ ಕಿನ್ಯಾ ಗ್ರಾಮಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಬರೇ ಕ್ಲಾಸ್ ರೂಮ್ಗೆ ಶಿಕ್ಷಣಕ್ಕೆ ನಾವು ಮೀಸಲಿಟ್ಟು ಇವತ್ತು ಅಭಿವೃದ್ಧಿ ನಡೀತಾ ಇದೆ. ಇಲ್ಲಿ 52 ಲಕ್ಷ, ಅಲ್ಲಿ 12 ಲಕ್ಷ, ಈಗ 17 ಲಕ್ಷ ಕುಕ್ಕುರ ಶಾಲೆಗೆ ಕೂಡ ಈ ವರ್ಷ 15 ಲಕ್ಷ ಮತ್ತೆ ಅನುದಾನ ನೀಡುವಂತ ಕೆಲಸ ಹಾಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ಲಿಕ್ಕೆ ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ಆ ಎಲ್ಲಾ ಕೆಲಸಗಳನ್ನು ಮುಂದಿನ ಅವಧಿ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿಕೊಂಡು ಮತ್ತೊಂದು ಶುಭಾಶಯ ಸಲ್ಲಿಸಿ ನನ್ನ ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ.